ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಗ್ಲೇನು ಮಾತೆರೆಲ್ಲ ಮೋಕಿಡ್ ಎತ್ಕೊಂಡೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಬಂಗುಡೆಯಿಂದ ಒಂದು ಮಸಾಲ ಮಾಡುವ ಬಂಗುಡೆ ಮಸಾಲ. ಇನಿ ನಮ್ಮ ಬಂಗುಡೆ ಮಸಾಲ ಮಲ್ಪುಗ ಮಸ್ತ್ ಬೇಗ ಆಪುಂಡು ಅಂಚನೆ ಮಸ್ತ್ ರುಚಿಲ ಆಪುಂಡು. ತುಂಬ ರುಚಿಯಾದ ಒಂದು ಬಂಗುಡೆ ಮಸಾಲ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಿಖಲು ನನ್ನಲ ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ದಿ ಚಾನಲ್ ಸಬ್ಸ್ಕ್ರೈಬ್ ಮಲ್ತದ್ದು ಆಯ್ತಾ ಬರೀ ಟಿಪ್ಪುನ ಬೆಲ್ ಬಟನ್ನ ಆಲ್ ಬಂದು ಪ್ರೆಸ್ ಮಲ್ಪಲೆ ಬಲ್ಲೆ ಇನಿತ ಅಟಿಲೆ ಶುರು ಮಲ್ಪುಗ. ಬನ್ನಿ ಇವತ್ತಿನ ಅಡುಗೆ ಶುರು ಮಾಡೋಣ. ಬಿಸಿ ಬಿಸಿ ಅನ್ನದ ಜೊತೆ ಬಂಗುಡೆ ಮಸಾಲ ತುಂಬ ಒಳ್ಳೆಯದಾಗ್ತದೆ. ಉರ್ಪೆಲ್ ಉಪ್ಪುದೊಟ್ಟು ಬಂಗುಡೆ ಮಸಾಲ ಮಸ್ತ್ ಶೋಕ ಹಾಕೊಂಡು ಐಕ್ ಮುಲ್ಪ ಯಾನತುಲೆ ಒಂಜಿ 1/4 ಚಮಚದಾತು ಮೆತ್ತೆ, 1/4 ಚಮಚದಾತು ಎಡ್ಡೆ ಮುಂಚಿ, 1/4 ಚಮಚದಾತು ಓಮ ಬೊಕ್ಕ ಶುಂಠಿ ಮಲ್ಲ ಪೀಸ್ 4, 1/4 ಚಮಚದಷ್ಟು ಮೆಂತ್ಯ, 1/4 ಚಮಚದಷ್ಟು ಕರಿಮೆಣಸು, 1/4 ಚಮಚದಷ್ಟು ಓಂ ಕಾಳು, 4 ತುಂಡು ಶುಂಠಿ ತಗೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಯಾವುದೇ ಸಾಮಾನುಗಳನ್ನು ಹುರ್ಕೊಂಡು ಹಾಕ್ತಾಯಿಲ್ಲ, ಹಸಿಯೇ ಹಾಕ್ತಾ ಇದ್ದೇನೆ. ಕೆಂಪು ಮೆಣಸು, ಖಾರ ಎಷ್ಟು ಬೇಕೋ ಅಷ್ಟು, ಈರುಳ್ಳಿ, ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ಹುಳಿ, ಬೆಳ್ಳುಳ್ಳಿ, ಜೀರಿಗೆ 1 ಚಮಚ, 2 ಚಮಚದಷ್ಟು ಕೊತ್ತಂಬರಿ. ಕೆಂಪು ಮುಂಚಿ ನಿಕ್ಲೆ ಖಾರ ಎತ್ಬೋಡ ಆತು ಒಂಜಿ ನೀರುಳ್ಳಿ ತುಲೆ 1 ಚಮಚದಾತು ಜೀರಿಗೆ, 2 ಚಮಚದಾತು ಕೊತ್ತಂಬರಿ, ಬೊಕ್ಕ ಬೆಳ್ಳುಳ್ಳಿ ಒಂಜಿ ಆಜಿ ಎಸಳು ಬೆಳ್ಳುಳ್ಳಿ, ಬೊಕ್ಕ ಒಂಜಿ ಲಿಂಬೆದಾತು ಮಲ್ಲ ಪುಳಿ ನೀರುಳ್ಳಿನ ಕಟ್ ಮಲ್ತು ಪಾಡೋಡು, ಒಂದು 6 ಎಸಳು ಬೆಳ್ಳುಳ್ಳಿ. ಇವುಗಳೆಲ್ಲವನ್ನು ಹಾಕಿ ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಕೆಂಪು ಮೆಣಸನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಾಕಿದ್ದು. ಒಂದೇನು ಪೂರ ಮುಂಚಿನ ಪೂರ ಲುಂಬುದು ಬೊಕ್ಕವಂತೆ ನೀರು ಪಾಡ್ದು ಇಂಚೆ ಸಣ್ಣ ಕಡೆದು ಪತ್ತೊಂದು ರೆಡಿ ಮಲ್ತದು ದೀವೋಡು. ಯಾನು ಮೀನನ್ನು ಪೂರ ಕ್ಲೀನ್ ಮಲ್ತದೀತೆ ಐಗೊಂತೆ ಮಂಜಲ್ದ ಪುಡಿಲ ಉಪ್ಪುಲ ಪಾಡ್ದು ದೀದಿತ್ತೆ. ನಾನು ಮೀನೆಲ್ಲ ಸಜ್ಜು ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಸಿನ ಹಾಕಿ ಇಟ್ಟಿದ್ದೆ. ಇದನ್ನು ಮತ್ತೆ ನಾವು ತೊಳ್ಕೊಳ್ಳುವ. ಈಗ ಒಂದು ಮಣ್ಣಿನ ಪಾತ್ರೆಗೆ ನಾನು 1 ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು 1 ಚಮಚದಷ್ಟು ಸಾಸಿವೆ ಹಾಕಿ ಅದು ಪಟಪಟ ಅನ್ಬೇಕು. ನೆಕ್ಕಿತ್ತೇನು ಒಂಜಿ ಬಿಸಲಿಗೆ 1 ಚಮಚದಾತ ತಾರದೆಣ್ಣೆ ಪಾಡಿಯೆ, ಐಕ್ 1 ಚಮಚದಾತ ದಾಸಮಿ ಪಾಡಿಯೆ. ಅವು ಪಟಪಟ ಪನ್ನೋಡು ತುಲೆ ಆತ್ನೆಟ ಕಾಯರೆ ಬುಡೋಡು ಇಂಚ ತುಲೆ ಇತ್ತೆ ಒಂದು ಪಟಪಟ ಪಂಡ್ರೆ ಸ್ಟಾರ್ಟ್ ಆಗಿ ಕೂಡಲೇ ನಮ್ಮ ನೆಕ್ ಒಂಜಿ ನೀರುಳ್ಳಿ ಮಳ್ಳ ನೀರುಳ್ಳಿನ ಸಣ್ಣ ಮೂರ್ದು ಪಾಡೋಡು. ಸಾಸಿವೆ ಪಟಪಟ ಅಂದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದಕ್ಕೆ ಹಾಕಬೇಕು. ಇದನ್ನು ನಾವು ಬ್ರೌನ್ ಬರೋವರೆಗೆ ಹುರಿಯುವ ಅಗತ್ಯ ಇಲ್ಲ. ಒಂದೇ ನಮ್ಮ ಬಣ್ಣ ಮಾಜನೆಟ್ಟ ಚೂರು ಪೊತ್ತುಂಡೆ ಅವು ಕಂದು ಬಣ್ಣೆಟ್ಟ ಪೊತ್ಪೊಡೆ ಇಜ್ಜಿ ತುಲೆ ಇತ್ತೆ ಒಂದು ಚೂರು ನಮ್ಮಂಜಿ 2 ನಿಮಿಷ ಎಣ್ಣೆಡು ಪೊತ್ತುದು ಹಾಕಿನ ನಮ್ಮ ನೆಕ್ ಶುಂಠಿಲ ಕಾಯಿ ಮುಂಚಿಲ ಮೂರ್ದು ಪಾಡ್ಗ. ಇದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಶುಂಠಿ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ ನೋಡಿ. ಅದನ್ನು ಸ್ವಲ್ಪ ಹುರ್ಕೊಂಡು ನಾವು ಸ್ವಲ್ಪ ಅರಸಿನ ಸೇರಿಸುವ. ಇಲ್ಲಿ ಸ್ವಲ್ಪ ಸಾಕು, ನಾವು ಮೀನಿಗೆ ಕೂಡ ಅರಸಿನ ಹಾಕಿ ಕ್ಲೀನ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ನೆಟೆ 1 ಚಮಚದಾತು ಮಂಜಲ್ದ ಪುಡಿ ಪಾಡಿಯೆ. ಮೀನಿಗ್ಲ ಯಾನು ಕ್ಲೀನ್ ಮಲ್ಪರೆ ಮಂಜಲ್ದ ಪುಡಿ ಪಾಡೊಂದೆ. ಈತ ಒಂದು ಚೂರು ಪೊತ್ತುದ ಹಾಕಿನ ನಮ್ಮ ಕಡೆದೀತಿನ ಅರೆಪ್ಪುನು ಪಾಡ್ಗನಿಕ್ ಒಂದೇನು ಒಂತೆ ಪೊರ್ತು ನಮ್ಮ ನೆಟ್ಟೆ ಪೊತ್ಪೊಡು ನೀರುಳ್ಳಿದೊಟ್ಟಿಗೆ. ಈಗ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಹೀಗೆ ನಾವು ಹುರ್ಕೋಬೇಕು, ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ಒಗ್ಗರಣೆಯಲ್ಲಿ ನೋಡಿ ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒಂದು ಘಮ ಬರುವವರೆಗೆ ನಾವಿದನ್ನು ಫ್ರೈ ಮಾಡಬೇಕು. ಘಮ ಬನ್ನಿಟ್ಟು ನಮ್ಮ ಮುಂದೆ ನಿಂಚ ಪೊತ್ಪೊಡುತ್ತದೆ ಎಡ್ಡೆ ಒಂಜಿ ಘಮ ಬರೋದುಂಡು. ಘಮ ಬತ್ತಿಗಿನ ನಮ್ಮ ನೆಕ್ ಮಿಕ್ಸಿ ಜಾರನ್ನು ತೊರಲ್ತದ ನೀರು ಕೊಟ್ಟುಗ ಅವೇರು ದುಂಬುತ್ತಲೆ ಆ ಮುಲ್ಪ ಚೂರು ಉಪ್ಪು ಪಾಡೊಂದುಲ್ಲೆ. ಇವಾಗ ನಾನು ಇದಕ್ಕೆ ನಿಮ್ಮ ಅನುಸಾರ ನೀವು ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡೆ. ಒಂದೆನ್ನ ಉಪ್ಪು ಪಾಡಿಗಿನ ಚೂರು ಇಂಚ ಬೆರೆದು ನಮ್ಮ ಮಿಕ್ಸಿ ತೊರಲ್ತದು ಒಂತೆ ನೀರು ಕೊಟ್ಟುಗ. ಇವಾಗ ನಾನು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಒಂದೆಲ್ಲ ನಮ್ಮ ಶೋಕಿಂಚ ಬೆರವುಗ ಮಾತ್ರ ಮಸಾಲ ಗಟ್ಟಿ ಉಂಟು, ನನ್ನಂತೆ ನೀರು ಪಾಡೋಡಾಪುಂಡು. ಇದು ಸ್ವಲ್ಪ ದಪ್ಪ ಉಂಟು ಮಸಾಲ, ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತೇನೆ. ತುಂಬ ತೆಳು ಮಾಡೋದು ಬೇಡ, ಮೀನಿಗೆ ಅದು ಮಸಾಲ ಹಿಡಿಬೇಕು ಅಷ್ಟು ದಪ್ಪ ಇರಬೇಕು. ಜಾಸ್ತಿ ತೆಳು ಮಲ್ಪನ ಬೊಡ್ಚಿ ಅರೆಪ್ಪುನು ಮೀನಿಗೆ ಪತ್ತೊಡು ಆತು ದಪ್ಪ ಇಪ್ಪಡು. ಇತ್ತೆ ಮುಚ್ಚಳ ಮುಚ್ಚಿದು ಬುಡ್ಕ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಇದು ಹೀಗೆ ಕುದಿ ಬರಬೇಕು, ಒಳ್ಳೆ ಒಂದು ಘಮ ಕೂಡ ಬರ್ತಾ ಉಂಟು.
ನೋಡಿ ಮಸಾಲೆಯನ್ನು ನಾವು ಫ್ರೈ ಮಾಡಿದ ಕಾರಣ ಒಳ್ಳೆ ಘಮ ಬರ್ತಾ ಉಂಟು. ಘಮ ಅಂತೂ ಭಾರಿ ಶೋಕು ಬರೋದುಂಟು ಮಸಾಲ ಫ್ರೈ ಮಲ್ದಾತ. ಇತ್ತೆ ಮುಲ್ಪ ತುಲೆ ಮೀನು ದೆಕ್ಕದು ದೀತೆ ಮೀನನ್ನು ತೊಳೆದಿಟ್ಟಾಯಿತು. ಅದನ್ನು ನಾವೀಗ ಇದಕ್ಕೆ ಸೇರಿಸ್ಕೋಬೇಕು. ಇತ್ತೆ ಮೀನನ್ನು ಯಾನ ನೆಕ್ ಗಸಿ ಸೋಕು ಕೊದ್ದಿನೈಕ್ ಮೆಲ್ಲ ಮೆಲ್ಲ ಪಾಡ್ದು ಅವೇನು ಬೆರವಡು ಶೋಕು ಮಸ್ತ್ ಶೋಕ ಆಪುಂಡು ಫ್ರೆಂಡ್ಸ್. ಅವು ಯಾನ್ ಪನ್ಪು ನೆಡ್ಲ ನಿಗುಲು ಮಲ್ತು ತಿಂಡ ಅವು ನಿಕ್ಲಿಗೆ ಗೊತ್ತಾವು ಆತು ರುಚಿ ಆಪುಂಡು. ನಿಕ್ಲರ ಖಂಡಿತ ಇಂಚ ಟ್ರೈ ಮಲ್ಪಲೆ. ಈ ಮಸಾಲ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೀವು ಖಂಡಿತ ಒಮ್ಮೆ ಹೀಗೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಗುಲು ಇಂಚವರ ರೆಸಿಪಿ ಮಲ್ತು ಎಂಕ್ ಖಂಡಿತ ಕಮೆಂಟ್ ಮಲ್ಪಲೆ ಅಂಚನೆ ನಿಕ್ಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲೇ ಪೂರ ಶೇರ್ ಮಲ್ಪಲೆ. ಇತ್ತೆ ನಮ್ಮ ಉದೇನು ಮುಚ್ಚಲ ಮುಚ್ಚಿದ್ದು ಗ್ಯಾಸನ್ನು ಮೀಡಿಯಮ್ ದಿಂದ ಕೊದ್ಯವಡು ಮಧ್ಯ ಮಧ್ಯ ಹೊರ ತೂವಡು ಅಡಿಪತ್ತರೆ ಬುಡ್ರೆ ಬಲ್ಲಿ. ಈಗ ಇದನ್ನು ನಾವು ಮಧ್ಯಮ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಮಧ್ಯ ಮಧ್ಯ ಒಂದ್ಸಲ ನೋಡ್ಕೋಬೇಕಾಗ್ತದೆ. ಹೀಗೆ ನೋಡಿ ಮಧ್ಯ ಮಧ್ಯ ನೋಡ್ಕೋಬೇಕು. ಅದನ್ನು ಸ್ವಲ್ಪ ನಾವು ಹೀಗೆ ಒಂದು ಬಟ್ಟೆಯ ಸಹಾಯದಿಂದ ಹೀಗೆ ಮಾಡಬೇಕು, ತಿರುಗಿಸ್ಬೇಕು. ಒಂಜಿ ಕುಂಟು ಪತ್ತದ ನಮ್ಮ ಮಧ್ಯ ಮಧ್ಯೋಡು ಇಂಚ ತಿರ್ಗವಡು ಬೊಕ್ಕ ಚೌಂಟು ಪಾಡ್ರೆ ಬಲ್ಲಿ. ಮಧ್ಯದಲ್ಲಿ ಇದಕ್ಕೆ ಸೌಟು ಹಾಕಬಾರ್ದು. ಸೌಟು ಹಾಕಿ ತಿರುಗಿಸಿದ್ರೆ ಮೀನು ಹುಡಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿ ಬಿಡುವ. ನೋಡಿ ಈಗ ಸ್ವಲ್ಪ ಹೊತ್ತಾದ ನಂತರ ಎಷ್ಟು ಒಳ್ಳೆ ಒಂದು ನಮ್ಮ ಮೀನಿನ ಒಂದು ಮಸಾಲೆ ರೆಡಿಯಾಗಿದೆ ನೋಡಿ. ಒಂತೆ ಪೊರ್ತ ಅದು ನಮ್ಮ ಮುಚ್ಚಳ ದೆಪ್ಪನಾಯ್ತ ಮಸಾಲ ತುಲೆ ಎತ್ತು ಶೋಕಾದ ಬೈದಂಡು ಗ್ಯಾಸ್ ಬಂದ್ ಮಾಡುವ. ನಾನಿತ್ತ ಗ್ಯಾಸ್ ಬಂದ್ ಮಲ್ತು ತಿತ್ತು ಜಾದಿಯ ತುಲೆ ನಮ್ಮ ಬಂಗುಡೆದೊಂಜಿ ಮಸಾಲ ತುಲೆ ಎತ್ತು ಶೋಕಾದ ಬೈದಂಡು ಇತ್ತ ನಮ್ಮನೆಗೆ ಕೊತ್ತಂಬರಿ ಸೊಪ್ಪು ಪಾಡ್ಗ. ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೇನೆ. ನೋಡಿ ನಮ್ಮ ಬಂಗುಡೆ ಮಸಾಲ ಎಷ್ಟು ಒಳ್ಳೆ ನೋಡಿ ಮಸಾಲ ಎಷ್ಟು ಚೆನ್ನಾಗಿ ಮೀನಿಗೆ ಹಿಡ್ಕೊಂಡಿದೆ. ಹಾಗೆ ತುಂಬ ರುಚಿಯಾಗಿ ಕೂಡ ಇದೆ. ತುಯರತ್ತ ಫ್ರೆಂಡ್ಸ್ ಏತು ಶೋಕು ಮಸಾಲ ಒಂಜಿ ಬಂಗುಡೆಗೆ ಪತ್ತದಂಟುಲೆ ಗಸಿ ಗಸಿಯಾದ ಅಂಚನೆ ಮಸ್ತ್ ರುಚಿಯಾದ್ಲ ಉಂಡು. ನಿಕ್ಲಿಗೆ ಇಷ್ಟ ಆನಂದೇನುವೆ ಕಡೇ ಮಟ್ಟ ತುಯ್ನೇಕ್ ಧನ್ಯವಾದ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.